ಕದ್ರಿ ಸ್ಕಿ ಸ್ಟುಡಿಯೋಸ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ ವತಿಯಿಂದ ನಾದಯೋಗಿ ಪದ್ಮಶ್ರೀ ಡಾಕ್ಟರ್ ಕದ್ರಿ ಗೋಪಾಲನಾಥ್ ಅವರ ಹುಟ್ಟುಹಬ್ಬದ ದಿನವಾದ ಡಿಸೆಂಬರ್ 6ರಂದು ಕದ್ರಿ ಸಂಗೀತ ಸೌರಭ ಎಂಬ ಸಂಗೀತ ಹಬ್ಬವನ್ನು ಆಯೋಜಿಸಲಾಗಿದೆ ಅಂತ ಖ್ಯಾತ ಸಂಗೀತ ನಿರ್ದೇಶಕರಾದ ಮಣಿಕಾಂತ್ ಕದ್ರಿ ಹೇಳಿದರು. ಅವರು ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕದ್ರಿ ಗೋಪಾಲನಾಥ್ ಅವರ ಗುರುಗಳಾದ ಪದ್ಮಭೂಷಣ ಸಂಗೀತ ಕಲಾನಿಧಿ ಗುರು ಡಾಕ್ಟರ್ ಟಿವಿ ಗೋಪಾಲಕೃಷ್ಣನ್ ಅವರ ಕಚೇರಿ ಹಾಗೂ ಕಾರ್ಯಕ್ರಮವನ್ನು ಉದ್ಘಾಟಿಸಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಪದ್ಮವಿಭೂಷಣ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಅಪ್ಪಾಜಿಯ ಒಂದು ನುಡಿಸುವ ಒಂದು ವಿಧಾನ ಅದನ್ನ ಒಂದು ಬುಕ್ ರೂಪದಲ್ಲಿ ಹೊರತಂದಿದ್ದಾರೆ. ಸೊ ಅವರು 1987 ಇಂದ ನಮ್ಮ ಮಂಗಳೂರಿಗೆ ಬಂದು ಕಲಾನಿಕೇತನದಲ್ಲಿ ವಯಲಿನ್ ಹಾಗೂ ಭರತನಾಟ್ಯ ಅಭ್ಯಾಸ ಮಾಡಿ ಇದರಲ್ಲಿ ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕ್ ಅಲ್ಲಿ MPC ಥರ ಅತಿ ದೊಡ್ಡ ಒಂದು ಪದವಿಯನ್ನು ಪಡೆದಂಥವರು ಅವರು ಇದಕ್ಕೆ ಬರ್ತಾ ಇದ್ದಾರೆ. ಸೊ ಹೀಗಾಗಿ ನಾವೆಲ್ಲರೂ ಸೇರಿದನ್ನು ಮಾಡ್ತಾ ಇದ್ದೀವಿ. ಅವರ ಕನಸನ್ನು ನನಸಾಗಬೇಕು ಅಂತ ಇದೇ ತರ ಬರುವ ವರ್ಷದಿಂದ ಈ ಕದ್ರಿ ಸಂಗೀತ ಸೌರಭದಲ್ಲಿ ಮಂಗಳೂರಿನ ಪ್ರತಿಭೆಗಳಿಗೆ ಅತ್ಯಂತ ದೊಡ್ಡ ವೇದಿಕೆಯನ್ನು ಕಲ್ಪಿಸ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲರಿಗೂ ಎಲ್ಲರೂ ಒಂದು ಕನಸಿಂದನೇ ಸ್ಟಾರ್ಟ್ ಆಗೋದು, ಮಕ್ಕಳಿಗಾದ್ರೆ ಎಲ್ಲರಿಗೂ. ಸೊ ಅವರಿಗೆ ಇದೇ ತರ ಇದರಲ್ಲಿ ಒಂದು ಸ್ಲಾಟ್ ಅನ್ನ ಒಂದು ವೇದಿಕೆಯನ್ನು ಕಲ್ಪಿಸಿ ನಂತರ ಅದರಲ್ಲಿ ನೀವು ಬೆಳೆದರೆ ಎಷ್ಟು ದೊಡ್ಡ ಮಟ್ಟಿಗೆ ಬೆಳೀಬಹುದು ಅಂತ ಹೇಳಿ ಇಂಡಿಯಾದಲ್ಲಿ ಅಥವಾ ಪ್ರಪಂಚದಲ್ಲಿ ಬೇರೆ ಕಡೆಯಲ್ಲಿರುವಂತಹ ಎಲ್ಲ ಅತಿ ದೊಡ್ಡ ಸಂಗೀತಗಾರರನ್ನ ಕರೆಸಿ ಆ ಒಂದು ಕಚೇರಿಯನ್ನು ಮಾಡಬೇಕು ಅಂತ ಇದ್ದೀವಿ. ಈ ಸಂದರ್ಭ ಅಂಬಿಕಾ ಮೋಹನ್, ಪಣಂಬೂರು ಬೀಚ್ನ ಸಿಇಒ ಯತೀಶ್ ಪೈಕಂಪಾಡಿ, ಸಂಗೀತ ಗುರುಗಳಾದ ನಿತ್ಯಾನಂದ ಅವರು ಉಪಸ್ಥಿತರಿದ್ದರು.